நட்டுவே வர நட்டுவே அப்ப வர நட்டுவே புல்லால்
ವಾಣಿಶ್ರೀ ವಿಲಾಸಮ್ಮನವರ ಸನ್ನಿಧಾನದಲ್ಲಿ ಜಾತ್ರೋತ್ಸವದ ಸಂಭ್ರಮವನ್ನು ಮಾಡಿದ್ದಾರೆ. ಸೊ ಇವತ್ತು ರಮನಾಥ್ರವರು ಕೂಡ ಮಾಜಿ ಸಚಿವರಾದಂತಹ ರಮನಾಥ್ರವರು ಕೂಡ ಭೇಟಿ ಮಾಡಿದ್ದಾರೆ. ಸೊ ಅವರು ಈ ಒಂದು ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಮಾನಿ ಉಲ್ಲಾಲ್ತಿಯಮ್ಮನ ಮೆಚ್ಚಿ ಜಾತ್ರೆ ವಿಶೇಷವಾದಂಥ ಜಾತ್ರೆ. ಬಂಟ್ವಾಳ ತಾಲೂಕಿನಲ್ಲಿ ಕೆಲವಾರು ಉನ್ನಾಲಿ ಕ್ಷೇತ್ರಗಳಿವೆ. ಭಕ್ತರ ಅನಂತಾಡಿ ಮಾನ್ಯ ಮೂಲವಾಗಿ ಪರಂಪರಾಗತ ವೈದಿಕ ವಿಧಿವಿಧಾನಗಳ ಪ್ರಕಾರ ತಿಂಗಳ ಒಂದು ನೇಮೋತ್ಸವ ಜಾತ್ರೋತ್ಸವ ಮೆಚ್ಚಿ ಜಾತ್ರೆ ವಿಶೇಷ. ನಾನು ಸಾಮಾಜಿಕ ಬದುಕಿನ ಪ್ರಾರಂಭದಿಂದ ಮೊದಲೇ ನಾನು ಈ ಕ್ಷೇತ್ರಕ್ಕೆ ವಾಡಿಕೆಯನ್ನು ಬರ್ತಕ್ಕಂಥದ್ದು. ನಮ್ಮ ಕುಟುಂಬದವರು ಕೂಡ ಉಲ್ಲಾಲ್ದಿ ಕ್ಷೇತ್ರದ ಕೆಲಸ ಮಾಡ್ತಕ್ಕಂಥ ಹಿರಿಯರು ಅಧಿಕಾರಿಯಲ್ಲಿ ಅದರಿಂದಾಗಿ ನಮಗೆ ಈ ಒಂದು ಕ್ಷೇತ್ರದ ನಮ್ಮ ಹಿರಿಯರವಾಗಿ ಈ ಒಂದು ಜಾತ್ರಾ ಉತ್ಸವ ಮೆಚ್ಚಿ ಜಾತ್ರೆ ಅಂತ ಹೇಳಿದ್ರೆ ಭಿನ್ನವಾಗಿರ್ತಕ್ಕಂಥ ಉತ್ಸವದ ಕ್ರಮ. ನಾವು ಕನ್ನಡ ಮಟ್ಟದಲ್ಲಿ ಲಿಂಗದ ನ್ಯೂನತೆಗಳಲ್ಲಿ ಹೊಸ ಒಂದು ಸಮಯಕ್ಕೆ ನಾವು ವಿದೇಶದ ದೇವರ ಪ್ರಸಾದವನ್ನು ಒಂದು ನಂಬಿಕೆ ಒಬ್ಬ ಆಸ್ತಿಕವಾಗಿ ಆ ನಂಬಿಕೆಗೆ ಅನುಗುಣವಾಗಿ ನಾವು ಆ ಒಂದು ದೃಷ್ಟಿಯಲ್ಲಿ ಕ್ಷೇತ್ರ ಒಂದು ಮಹಿಳೆಯ ಕ್ಷೇತ್ರ
ಮಾಣಿ ಶ್ರೀ ಉಳ್ಳಾಲ್ತಿಯಮ್ಮನವರ ಸನ್ನಿಧಾನದಲ್ಲಿದ್ದೇವೆ. ಇಲ್ಲಿ ವಾರ್ಷಿಕ ಮೆಚ್ಚಿ ಜಾತ್ರೆಯ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿರುವಂಥದ್ದು. ಸೊ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಧವ ಮಾವಿ ಅವರಿದ್ದಾರೆ. ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಮಾಧವ ಮಾವಿ ಇದ್ದಾರೆ. ಸೊ ಈ ಒಂದು ಸನ್ನಿಧಾನದ ಬಗ್ಗೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಸರ್ ನಮಸ್ತೆ. ನಮಸ್ತೆ. ಈ ಕ್ಷೇತ್ರದ ಬಗ್ಗೆ ನೀವೇನು ಹೇಳ್ತೀರಾ ಅನ್ನುವಂಥದ್ದು ಸರ್? ಮಾಣಿ ಶ್ರೀ ಉಳ್ಳಾಲ್ತಿ ಕಾಲಾವಧಿ ಮೆಚ್ಚಿ ಜಾತ್ರೆಯ ಈ ಪ್ರಯುಕ್ತ ಈ ಭಾಗದ ಎಲ್ಲ ಜನರಿಗೆ ಶುಭಾಶಯವನ್ನು ಅರ್ಪಿಸಲಿಕ್ಕೆ ಇಚ್ಛೆಪಡುತ್ತಾ, ನಮಗೆ ಶ್ರೀ ಉಳ್ಳಾಲ್ತಿ ತಾಯಿಯ ಸಂಪೂರ್ಣ ಆಶೀರ್ವಾದದೊಂದಿಗೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಮಹಾಮಾರಿ ಕೊರೋನಾ ಎನ್ನುವ ಕಾಯಿಲೆ ದೇವಿಯ ಒಂದು ಆಶೀರ್ವಾದದಿಂದ ಅದು ದೂರ ಆಗಿದೆ. ಇನ್ನೂ ಕೂಡ ಆ ಒಂದು ಕೊರೋನಾ ಕಾಯಿಲೆ ದೂರ ಆಗಲಿ ಅಂತ ಹೇಳ್ಬಿಟ್ಟು ನಾವು ಶ್ರೀ ಮಾಣಿ ಉಳ್ಳಾಲ್ತಿ ತಾಯಿ ಹತ್ರ ಬೇಡಿಕೊಂಡು ಸರ್ವ ಜನರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ, ಭಾಗ್ಯವನ್ನು ಆ ತಾಯಿ ಕರುಣಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕಳೆದ ಬಾರಿ ಕೂಡ ಯಾವುದೇ ಕೊರೋನಾ ಅಡ್ಡಿ ಆತಂಕಗಳಿಲ್ಲದೆ ಈ ಜಾತ್ರೋತ್ಸವ ನಡೆದಿರುವಂಥದ್ದು. ಸೊ ಈ ಬಾರಿ ಕೂಡ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೀತಾ ಇದೆ. ಸೊ ಇದರ ಬಗ್ಗೆ ಹೇಳೋದಾದ್ರೆ ನೋಡಿ, ಎಲ್ಲನೂ ಮಾಡುವಂಥದ್ದು ಆ ದೇವರು ಒಳ್ಳೆಯ ಕೆಲಸಕ್ಕೆ ದೇವರ ಸಂಪೂರ್ಣವಾದ ಆಶೀರ್ವಾದ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಇವತ್ತು ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ದೇವಿಯ ಆ ಒಂದು ಮಹಿಮೆ ಇದೆ ಅನ್ನೋದಕ್ಕೆ ಭಾಳಷ್ಟು ಉದಾಹರಣೆಗಳಿದೆ. ಇವತ್ತು ಎಲ್ಲ ಕಡೆ ವಿಜೃಂಭಣೆಯಿಂದ ಆ ಜಾತ್ರೆಗಳು ಅದು ಕೂಡ ನಿಯಮಬದ್ಧವಾಗಿ ಅಚ್ಚುಕಟ್ಟಾಗಿ ಸಾಂಸ್ಕೃತಿಕವಾಗಿ ಇವತ್ತು ನಡೀತಾ ಇದೆ. ಅದು ಒಂದು ರೀತಿಯ ದೇವರ ಮಹಿಮೆ. ಎಲ್ಲದಕ್ಕೂ ದೇವರೇ ಅದು ಪ್ರಮುಖ ಅನ್ನುವ ಭಾವನೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದೆ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಆದಂತಹ ಮಂಜುಳಾ ಮಾಧವ್ ಅವರಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ನಮಸ್ತೆ. ಎಸ್, ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೀರಾ. ಸೊ ಪ್ರತಿ ವರ್ಷ ಕೂಡ ಭೇಟಿ ನೀಡ್ತಿದ್ದೀರಾ, ಹೇಗೆ? ಹೌದು, ಖಂಡಿತ. ಕಳೆದ ಒಂದು 5 ವರ್ಷದಿಂದ ಈ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದೇನೆ. ಅದಲ್ಲದೆ ನಾನು ಈ ಭಾಗದ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಪ್ರಥಮ ಬಾರಿ ಅಭ್ಯರ್ಥಿಯಾಗಿ ನಾನು ಬಂದಿದ್ದು ಈ ಕ್ಷೇತ್ರಕ್ಕೇ. ಮಾಣಿ ಉಳ್ಳಾಲ್ತಿ ಅಮ್ಮನ ದಯೆ ಖಂಡಿತ ನಮಗೆಲ್ಲರಿಗೂ ಇದೆ. ಇದಕ್ಕೆ ಸಾಕ್ಷಿ ಇಲ್ಲಿ ನೆರೆದಿರುವ ಜನ ಅಂತ ಹೇಳ್ಬೋದು. ಯಾಕೆಂದರೆ ಕೊರೋನಾ ಇರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಸಾಕಷ್ಟು ಜನಗಳು ಬಂದು ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅದು ಅಮ್ಮನ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮುಂಬರುವ ದಿನಗಳಲ್ಲಿ ಕೂಡ ಈ ಕೊರೋನಾ ಅಂತ ಹೇಳುವ ಒಂದು ಮಹಾಮಾರಿಯಿಂದ ಆದಷ್ಟು ಜನರು ತತ್ತರಿಸುವುದನ್ನು ಕಡಿಮೆಯಾಗಿ ಒಳ್ಳೆಯ ಒಂದು ಸುಭಿಕ್ಷೆಯಿಂದ ಈ ನಾಡು ಬೆಳಗಲಿ, ಕಾಲಾವಧಿ ಮೆಚ್ಚಿ ಜಾತ್ರೆಯು ಯಶಸ್ವಿಯಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೇನೆ. ಕಳೆದ 5 ವರ್ಷಗಳಿಂದ ಇಲ್ಲಿಗೆ ಭೇಟಿ ನೀಡ್ತೀರಾ ಅಂತ ಹೇಳಿದ್ರಿ. ಸೊ ಕಳೆದ ವರ್ಷಕ್ಕಿಂತ ಈ ವರ್ಷ ಹೇಗೆ ಭಿನ್ನ ಅಂತ? ನಿಜವಾಗ್ಲೂ ಭಿನ್ನವಾಗಿ ಕಾಣ್ತಾ ಇದೆ. ಯಾಕೆಂದರೆ ಇಲ್ಲಿ ಸೇರಿರುವ ಜನಸಂಖ್ಯೆ ಇವತ್ತು ನಾನು ಬಂದ ಕೂಡಲೇ ನೋಡಿದ್ದು, ನಾವು ಎಂಟ್ರೆನ್ಸಿಂದ ಬರುವಾಗಲೇ ವಿಪರೀತ ಜನಸಂದಣಿ, ವಾಹನ ವ್ಯವಸ್ಥೆ ಕೂಡ ಅಚ್ಚುಕಟ್ಟಾಗಿ ಮಾಡಿದರೂ ಕೂಡ ಏನು ಕಳೆದ 1 ವರ್ಷದಿಂದ ನಾವೇನು ಕೊರೋನಾ ಇದರಲ್ಲಿ ಏನು ನಾವು ಬೇಸತ್ತು ಮನೆಯಿಂದ ಹೊರಗಡೆ ಬರದಂಥ ಸ್ಥಿತಿಯಲ್ಲಿದ್ವಾ, ಇವತ್ತು ಆ ಜನ ಅದನ್ನು ಈ ಒಂದು ದೈವಸ್ಥಾನಕ್ಕೆ ಬರುವುದರ ಮುಖಾಂತರ ಇವತ್ತು ವಿಶೇಷ ಕಳೆ ಇದೆ ಈ ಒಂದು ಜಾಗದಲ್ಲಿ ಅಂತ ಹೇಳೋದಕ್ಕೆ ಇಲ್ಲಿ ಬಂದಿರುವ ಜನರೇ ಸಾಕ್ಷಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್.
நடிட்டு வர நட்டுவே ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ಮಾನಿ ಮಣ್ಣದ ಮೀರಿ ಮಿತ್ತರದ ಸಿರಿ ದಯದೀಲೆ ಅಪ್ಪೆ ವರ ಕುರುಲೆ ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ಮಾನಾದಿಗೆದಮಲ್ಲ ಮೇಲೈಸಿರದಾಯಿ ಗೇನೊದವರ ಕೊರುಲೆ ಮಾನಾದಿಗೆದಮಲ್ಲ ಮೇಲೈಸಿರದಾಯಿ ಗೇನೊದವರ ಕೊರುಲೆ ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ಮಾನಿ ಮಣ್ಣದ ಮೀರಿ ಮಿತ್ತರದ ಸಿರಿ ದಯದೀಲೆ ಅಪ್ಪೆ ವರ ಕುರುಲೆ ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ಮಾನಾದಿಗೆದಮಲ್ಲ ಮೇಲೈಸಿರದಾಯಿ ಗೇನೊದವರ ಕೊರುಲೆ ಮಾನಾದಿಗೆದಮಲ್ಲ ಮೇಲೈಸಿರದಾಯಿ ಗೇನೊದವರ ಕೊರುಲೆ ಭಿನ್ನಯ ಮಲ್ಪುವೆ ವರ ಕುರುಳೆ ವರ ನಟ್ಟುವೆ ಅಪ್ಪೆ ವರ ನಟ್ಟುವೆ ಉಳ್ಳಾಲ್ ತೀರೆ ನಡಿಟ್ಟು ವರ ನಟ್ಟುವೆ ಮಾಣಿ ಮಣ್ಣದ ಮೀರಿ ಮಿತ್ತರದ ಸಿರಿ ದಯದೀಲೆ ಅಪ್ಪೆ ವರ ಕುರುಳೆ ವರ ನಟ್ಟು